ಓಯ್ ಫೋರ್ಕ್. ನಮಸ್ತೆ ವೀಕ್ಷಕರೇ, ಇದು ಕುದ್ರೆಮುಖ ಹಾಸ್ಪಿಟಲ್. ಎಷ್ಟು ದೊಡ್ಡ ಹಾಸ್ಪಿಟಲ್ ನೋಡಿ. ತುಂಬ ಹಳೆಯ ಬಿಲ್ಡಿಂಗ್ ಇದೆಲ್ಲ. ಈಗ ಇದರೊಳಗೆ ಏನಿದೆ ಅಂತ ಗೊತ್ತಿಲ್ಲ. ಏನು ಡಾಕ್ಟರ್ಸ್ಗಳಿದ್ದಾರ, ನರ್ಸ್ಗಳಿದ್ದಾರ, ನೋಡೋಣ, ಹೋಗುವ. ತುಂಬ ಹಳೆಯದಾದಂಥ ಬಿಲ್ಡಿಂಗ್ಗಳು. ಹಳೇದಾದ ಹಾಸ್ಪಿಟಲ್. ಒಳಗೆ ಫಾರ್ಮೇಷನ್ ಉಂಟು ಇಲ್ಲೋ ಕೇಳಿಲ್ಲ, ಕೇಳಿದರೆ ಹೋಗೋಣ. ಈ ಥರ ಐತೆ ಮಾತ್ರ ಒಳಗೆ. ನಮ್ಮ ಮಂಗಳೂರೇ. ನಾವು ಕಿರಸ್ ಕನ್ನಡ ಅಂತ ಯೂಟ್ಯೂಬ್ ಚಾನಲಿಂದ ಬಂದಿದ್ವಿ. ಈ ಒಳಗೆಲ್ಲ ಹೋಗ್ಬೋದಾ? ಹಾಸ್ಪಿಟಲ್ ಒಳಗೆ ಹೋಗ್ಬೋದಾ? ಕೇಳಬೇಕಾ? ಹಾಂ ಹಾಂ ಹಾಂ, ಕನ್ನಡ ಬರ್ತದೆ. ಹಾಂ, ಊಟ ಆಗಲಿಲ್ಲ, ಇವಾಗ ಬಂದಿದೆ ಅಷ್ಟೇ ನಾವು. ವೀಕ್ಷಕರೇ, ಅವ್ರ ಹತ್ರ ಆಸ್ಪತ್ರೆಯ ಒಳಗೆ ಹೋಗಲಿಕ್ಕೆ ಪರ್ಮಿಷನ್ ಕೇಳಿದ್ದೇವೆ. ಆದರೆ ಇದಕ್ಕೆ ಪರ್ಮಿಷನ್ ಇಲ್ಲ ಅಂತ ಹೇಳಿದ್ದಾರೆ, ಯಾವುದೇ ಪರ್ಮಿಷನ್ ಕೊಡೋದಿಲ್ಲ ಅಂತ. ನಾವೀಗ ಹೊರಗಿಂದ ವಿಡಿಯೋ ಮಾಡ್ತಿದ್ದೇವೆ. ಒಳಗೆ ಹೋಗಲಿಕ್ಕೆ ಯಾವುದೇ ಪರ್ಮಿಷನ್ ಇಲ್ಲ. ಒಳಗೆ ಅಂದರೆ ಆ ರೀತಿ ಇದೆ. ಏನಾದರೂ ಆದರೆ ಸಮಸ್ಯೆ ಆಗ್ತದೆ. ಇದು ಹಾಸ್ಪಿಟಲಲ್ಲಿ ಇರುವುದು ಕೂಡ ಇಬ್ಬರೇ ನರ್ಸ್. ಏನಾದರೂ ಹೋಗಿ ಏನಾದರೂ ಆದರೆ ಸಮಸ್ಯೆ ಆಗ್ತದೆ. ಅದಕ್ಕೆ ಯಾವುದೇ ಪರ್ಮಿಷನ್ ಇಲ್ಲ ಅನಿಸ್ತದೆ ಇಲ್ಲಿ ಹೋಗಲಿಕ್ಕೆ. ತುಂಬ ದೊಡ್ಡ ಹಾಸ್ಪಿಟಲ್ ಇದು. ನೋಡಿ ಹೇಗೆಲ್ಲ ಇದೆ. ಇಲ್ಲಿನ ವರ್ಕರ್ಸ್ಗೆಲ್ಲ ಈ ರೀತಿ ಎಲ್ಲ ಮಾಡಿದ್ದಾರೆ, ಅಂದರೆ ಒಳ್ಳೆ ಟ್ರೀಟ್ಮೆಂಟ್ ಎಲ್ಲ ಕೊಡಲಿಕ್ಕೆ. ಒಳಗೆ ಎಲ್ಲ ಗೊತ್ತಿಲ್ಲ ಹೇಗಿದೆ ಅಂತ.